ಕಾಪು ದೀಪಸ್ತಂಭವು ಸ್ಥಾಪನೆಗೊಂಡು 120ನೇ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಲೈಟ್ ಹೌಸ್ ದಿನದ ಅಂಗವಾಗಿ ಕಾಪು ಕೇಂದ್ರ ಅಂಚೆ ಕಚೇರಿಯಲ್ಲಿ ಉಡುಪಿ ಭಾರತೀಯ ಅಂಚೆ ಇಲಾಖೆ ಸಿದ್ಧಪಡಿಸಿದ ದೀಪಸ್ತಂಭದ ವಿಶೇಷ ಲಕೋಟೆಯನ್ನು ದಕ್ಷಿಣ ಕರ್ನಾಟಕ ವಲಯದ ಪೋಸ್ಟ್ ಮಾಸ್ಟರ್ ಜನರಲ್ ಡಿವಿಎಸ್ಆರ್ ಮೂರ್ತಿಯವರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಅಂಚೆ ಇಲಾಖೆಯು ಕೇವಲ ಪತ್ರಗಳ ರವಾನೆಗೆ ಸೀಮಿತವಾಗದೆ ನಾಡಿನ ನಡೆ ನುಡಿ ಆಚಾರ ವಿಚಾರ ಸಂಸ್ಕೃತಿಯೊಂದಿಗೆ ಬೆಸೆದಿದೆ. ಕಾಪು ಲೈಟ್ ಹೌಸ್ಗೆ 120 ವರ್ಷ ತುಂಬುವ ಈ ಸಮಯದಲ್ಲಿ ನಮ್ಮ ಇಲಾಖೆ ವಿಶೇಷ ಲಕೋಟೆಯಿಂದ ಬಿಡುಗಡೆಗೊಳಿಸುತ್ತಿರುವುದು ಅತೀವ ಹೆಮ್ಮೆ ತಂದಿದೆ ಎಂದು ಹೇಳಿದರು. ನಾವು ಸಣ್ಣವರಿರುವಾಗ ಶಾಲೆಯಲ್ಲಿ ಪತ್ರ ಯಾವ ರೀತಿ ಬರೀಬೇಕು ಅನ್ನೋದನ್ನ ಹೇಳಿಕೊಡ್ತಾ ಇದ್ರು. ಸಣ್ಣವರಿರುವಾಗ ನಮ್ಮ ಹತ್ರ ಪತ್ರ ಬರೆಸ್ತಾ ಇದ್ರು ನಮ್ಮ ಹಿರಿಯರು. ನಾವು ತಕ್ಕ ಮಟ್ಟಿಗೆ ಕ್ಷೇಮವಾಗಿದ್ದೀವಿ, ನೀವು ಕ್ಷೇಮವಾಗಿದ್ದೀರಿ ಎಂದು ಭಾವಿಸ್ತೀನಿ ಅಂತೇಳಿ ನಮ್ಮ ಪತ್ರವನ್ನು ಶುರು ಮಾಡ್ತಾ ಇದ್ವಿ ನಾವು. ಹಾಗೆ ಅಲ್ಲಿಂದ ಪತ್ರ ಯಾವಾಗ ಬರ್ತದೆ ಅನ್ನೋದನ್ನು ನಾವು ಕಾಯ್ತಾ ಇದ್ವಿ. ಹಾಗಾಗಿ ಒಂದು ಸಮಾಜ ಜೊತೆಗೆ ಭಾವನಾತ್ಮಕ ಸಂಬಂಧವನ್ನು ಕಟ್ಟಿಕೊಟ್ಟಂತ ಒಂದು ಡಿಪಾರ್ಟ್ಮೆಂಟ್ ಇದ್ರೆ ಅದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಎಂದು ಬಹಳ ಹೆಮ್ಮೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭವದ ಬದುಕಿನ ನಿಜ ಅನುಭೂತಿಗೆ ಆಲದ ನೆರಳಿಗೆ ಮತ್ತು ತಾಯಿಯ ಮಡಿಲಿಗೆ ನಾವು ತೆರಳಬೇಕಂತೆ. ಆಲದ ಮರ ಸಹಸ್ರಮಾನದ ಘಟನೆ ಸಾಕ್ಷಿಯಾದ್ರೆ ತಾಯಿಯಾದವಳು ಈ ಶತಮಾನದ ಸತ್ಯ ಘಟನೆ ಸಾಕ್ಷಿ ಆಗ್ತಾರಂತೆ. ನಮ್ಮ ತಾಯಿ ನಮಗೆ ನಮ್ಮ ಹಿರಿಯರಿಂದ ಬಂದಂತ ಪತ್ರವನ್ನು ಓದಿ ಹೇಳ್ತಾ ಇದ್ರು. ಅಲ್ಲಿಯ ಚಿಂತನೆಗಳು, ಅಲ್ಲಿಯ ಸಂಕಷ್ಟಗಳು, ನಮ್ಮ ಮೋಸ್ಟ್ಲಿ ವಿ ಪೀಪಲ್ ವಿ ಆರ್ ಎಂಗೇಜ್ಡ್ ಇನ್ ಹೋಟೆಲ್ ಇಂಡಸ್ಟ್ರಿ ಥ್ರೂ ಔಟ್ ದಿ ಕಂಟ್ರೀಸ್. ಸೊ ಅಲ್ಲಿಂದ ಅವರ ಕಷ್ಟ ನಷ್ಟಗಳನ್ನ, ಅವರ ಸುಖವನ್ನ, ಅವರ ಸಾಧನೆಯನ್ನು ಹೇಳಿ ಪತ್ರ ಬರೀತಿದ್ರೆ ನಮ್ಮ ತಾಯಿ ನಮಗೆ ಓದಿ ಹೇಳ್ತಾ ಇದ್ರು. ಮಾವ ಹೀಗಿದ್ದಾರೆ, ದೊಡ್ಡಪ್ಪ ಹೀಗಿದ್ದಾರೆ, ಚಿಕ್ಕಪ್ಪ ಹೀಗಿದ್ದಾರೆ, ಅವ್ರಿಗೆ ಈ ರೀತಿ ಕಷ್ಟ ಇದೆ ಅನ್ನೋಂಥ ಮಾತನ್ನು ಹೇಳ್ತೇವೆ. ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಮಾತನಾಡಿ, ಜನರ ಭಾವನಾತ್ಮಕ ಸಂಬಂಧಗಳನ್ನು ಬೆಸೆದುಕೊಂಡಿರುವ ಯಾವುದಾದರೂ ಇಲಾಖೆ ಇದ್ರೆ ಅದು ಅಂಚೆ ಇಲಾಖೆ ಎಂದು ಹೇಳಿದರು. I always like the way they maintain the premises, cleanliness and very less frauds, hardly that honesty, integrity that reduce our job in fact. Because half the time we deal almost like banks, crores and crores of rupees. But fortunately, frauds are very less. People are by and large honest compared to some other areas. So that gives an immense pleasure. And regarding today's function, Kapu Lighthouse, it is 120 years back. This Kapu Lighthouse, as you all belong to this area, you know better. But our department's major role is to revisiting history, to bring out the culture. For that small exhibition, thanks to Mr. Sridhar from Tamil Nadu. ವೇದಿಕೆಯಲ್ಲಿ ಕುಶಲ ಶೇಖರ್ ಶೆಟ್ಟಿ, ಆಡಿಟೋರಿಯಂನ ಮುಖ್ಯಸ್ಥ ಶೇಖರ್ ಪಿ ಶೆಟ್ಟಿ ಕಾಪು, ಕಳತೂರು ಸಮಾಜದ ಸೇವಾ ವೇದಿಕೆಯ ಅಧ್ಯಕ್ಷ ಮೊಹಮ್ಮದ್ ಫಾರೂಕ್ ಚಂದ್ರನಗರ, ಜನಸಂಪರ್ಕ ಸೇವಾ ವೇದಿಕೆಯ ಅಧ್ಯಕ್ಷ ದಿವಾಕರ್ ಬಿ ಶೆಟ್ಟಿ, ಉಡುಪಿ ಅಂಚೆ ಅಧೀಕ್ಷಕ ನವೀನ್ ಚಂದರ್ ಮೂಳೂರು, ಅಂಚೆ ಚೀಟಿಯ ಸಂಗ್ರಾಹಕ ಶ್ರೀಧರ್ ಮಂಗಳೂರು ಮೊದಲಾದವರು ಉಪಸ್ಥಿತರಿದ್ದರು.